ಅವರೆಲ್ಲ ನನ್ನ ಇಲ್ಲಿ ನಾನೆಲ್ಲ ಬರ್ದು ರೆಡಿ ಮಾಡಿಟ್ಟದಕ್ಕೆ ನಗಡು ನಗಡು ಈಗ ನಗಡು ನೋಡು ನಮ್ಮ ಗೈಸಿಗೆ ನೋಡಿ ನಮ್ಮ ಸಿದ್ಧಾರ್ಥನ ಹೇರ್ ಕಟಿಂಗ್ ಇದ್ರ ಹೆಸರು ಎಂತ ಅಂತ 5 ವರ್ಷ ಕೇಳಿದ್ರಿ ಪ್ಲೀಸ್ ಏನಾದ್ರು ಟ್ರಿಗರ್ ಅಂಪಾಡೆ ಅವರ ಇದೆಂತ ಗೊತ್ತುಂಟ ಯಾರಿಗಾದ್ರೂ ಹೇಳಿ ನೋಡುವ ನೋಡ್ಲಿಕ್ಕೆ. ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಉಂಟಲ್ಲ ತುಂಬ ಇಂಟ್ರೆಸ್ಟಿಂಗ್, ಕೊನೆ ತನಕ ಸಹ ನೋಡಿ ಆಯ್ತಾ. ಮರಳಿ ಯತ್ನವ ಮಾಡು ಅಂತ ಹಿರಿಯರು ಹೇಳ್ತಾರಲ್ಲ, ಛಲ ಬಿಡದೆ ಸಾಧಿಸು, ಈ ತರ ಎಲ್ಲ ಗಾದೆ ನುಡಿಗಳೆಲ್ಲ ಉಂಟಲ್ಲ, ಅದೇ ರೀತಿ ನನ್ನದು ಕೂಡ ಇದೊಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮತ್ತೆ 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 ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಈ ಸರ್ತಿ ನಾನು ಬರ್ದು ಪ್ಲಾನ್ ಮಾಡ್ತಾ ಇದ್ದೇನೆ ನಾಳೆಗೆ ಏನೆಲ್ಲ ಮಾಡ್ಬೇಕು ಅಂತ ಹೇಳಿ. ಹಾಗೆ 3 ದಿವಸಕ್ಕೆ ನಾನು ಅದು ಪ್ಲಾನ್ ರೆಡಿ ಮಾಡ್ತಾ ಇದ್ದೇನೆ ಆಯ್ತಾ. ಅವರೆಲ್ಲ ನನ್ನ ಇಲ್ಲಿ ನಾನೆಲ್ಲ ಬರ್ದು ರೆಡಿ ಮಾಡಿಟ್ಟದಕ್ಕೆ ನಗಡು ನಗಡು ಈಗ ನಗಡು ನೋಡು ನಮ್ಮ ಗೈಸಿಗೆ ನೋಡಿ ನಮ್ಮ ಸಿದ್ಧಾರ್ಥನ ಹೇರ್ ಕಟ್ ನಾನು ಮಾಡುವಂತಹ ಪ್ಲಾನಿಗೆ ನಗಡುದು. ನನ್ನ ಈ ಡಯಟ್ ಪ್ಲಾನ್ ಇರ್ಬೋದು, ಫಿಟ್ನೆಸ್ ಪ್ಲಾನ್ ಇರ್ಬೋದು, ಪ್ರತಿ ಸರ್ತಿ ಸಹ ಫೇಲ್ ಆಗ್ತದೆ ಅಂತ ನನಗೆ ಬರ್ದಿಟ್ಟು ಸಕ್ಸಸ್ ಮಾಡ್ಬೇಕಂತ ಇದ್ದೇನೆ. ಅದಕ್ಕೆ ನಾನು 3 days ಚಾಲೆಂಜ್ ಅಂತ ನಾನು ಹೇಳುದಿಲ್ಲ, ಜಸ್ಟ್ ನಾನು ಅದನ್ನು ಟ್ರೈ ಮಾಡ್ತಾ ಇದ್ದೇನೆ. ನನಗೆ ನೋಡು ಕಷ್ಟ ಅಲ್ಲ, ನಾವು ಚಾಲೆಂಜ್ ಅದು ಚಾಲೆಂಜ್ ಅಲ್ಲ, ಅದು ಲೈಫ್ ಸ್ಟೈಲ್. ಅದು ಸುಮ್ಮನೆ ನಾವು ಚಾಲೆಂಜ್ ಅಂತ ಅಯ್ಯೋ ಎಂತ ಗೊತ್ತುಂಟ, ಚಾಲೆಂಜ್ ಅಂದ್ರೆ ನಾವು ಇಷ್ಟವರೆಗೆ ಚಾಲೆಂಜ್ ಅಂತ ಕೂಡಲೇ ನಮ್ಗೆ ಒಂಥರ ಫೀಲ್ ಆಗ್ತಾ ಇರ್ತದೆ, ನಂಗೆ ಆಗ್ತದೆ ಇಲ್ವ ಆಗ್ತದೆ. ಪಣ್ಪುರಿ ಪ್ಲಾನ್ ಪಣ್ಪುರಿ ಎಲ್ಲ ಮಾಡುದು. ಈ ವ್ಲಾಗ್ ನಾಳೆ ಸಹ ಬರುದಿಲ್ಲ, ನಾಳೆ ಸಹ ಬರುದಿಲ್ಲ. ಹೆಂಗೆ ಅಪ್ಪ ಖುಷಿಯಿಂದ ಅಪ್ಪ ಮಾಡಿ ಇಂಕ್ ಜಾನೆ ಅವಳು 5 ವರ್ಷ ಕೇಳಿದ್ರಿ ಪ್ಲೀಸ್ ಏನಾದ್ರು ಟ್ರಿಗರ್ ಅಂಪಾಡೆ ಅವರ ಕೋಲೆ. ಹೀಗೆ ಹಿಂದಿನ ರಾತ್ರಿ ಎಲ್ಲ ಮಕ್ಕಳಿಂದ ರೋಸ್ಟ್ ಮಾಡಿಸ್ಕೊಂಡು ಅದೇ ನೆನಪಲ್ಲಿ ಮಲಗಿಕೊಂಡಿದ್ದೆ. ಸೊ ಬೆಳಿಗ್ಗೆ ಏಳುವಾಗ ಅದೇ ಟೆನ್ಷನ್ ಆಗ್ತಾ ಇತ್ತು. ದೇವರಲ್ಲಿ ಕೂಡ ದಮ್ಮಯ್ಯ ಹಾಕಿದೆ, ದೇವರೇ ನನ್ನನ್ನು ಈ ಸರ್ತಿ ಆದ್ರೂ ಒಂದು ಈ ಜರ್ನಿಯನ್ನು ಸಕ್ಸಸ್ಫುಲ್ ಗೊಳಿಸಪ್ಪ. 3 ದಿವಸಕ್ಕೆ ಇಟ್ಕೊಂಡಿದ್ದೇನೆ ನಾನು, ಆದ್ರೆ 3 days ಮಾತ್ರ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ. ಸೊ ಫಸ್ಟಿಗೆ ನಾನು ಬೆಳಿಗ್ಗೆ ಎದ್ದು ಇದು ಜೀರಿಗೆ ಮತ್ತೆ ಓಮ ಹಾಕಿ ಬಿಸಿನೀರು ಮಾಡಿ ಇಟ್ಟೆ ಆಯ್ತಾ. ಅದು ಸ್ವಲ್ಪ ತಣಿಲಿ ಅಂತ ಹೇಳಿ ಆಮೇಲೆ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ಮಾಡಿದ್ದು ಓಮ ಮತ್ತೆ ಜೀರಿಗೆ ಬೆರೆಸಿದಂತಹ ಬಿಸಿನೀರು. ಇದನ್ನೀಗ ಕುಡ್ದಾದ ನಂತರ ನಾನು ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ಲಿಕ್ಕಿದ್ದೇನೆ. ನನ್ನದು ಕೂಡ ಒಂದು ಎಲ್ಲಿವರೆಗೆದು ಬ್ಯಾಡ್ ಲಕ್ ಅಂತ ನೋಡಿ, ದೇವರಿಗೆ ಕೂಡ ಇಷ್ಟ ಇಲ್ವಾ ಅಂತ ನಾನು ಮಾಡುವ ಕೆಲಸ. ಗುಡ್ ಮಾರ್ನಿಂಗ್. ಇದೊಂದು ಬಂಟಿದು ಹೊಸ ಟಾಯ್ ಆಯ್ತಾ, ಅವನಿಗೆ ಆಟ ಆಡ್ಲಿಕ್ಕೆ ಅಂತ ತಕೊಂಡದ್ ನಾವು. ನಮ್ಮ ಚಪ್ಪಲೆಲ್ಲ ಇಟ್ಕೊಂಡು ಓಡ್ತಾನಲ್ಲ, ಅದಕ್ಕೆ ಇದು ತೆಗೆದು ಕೊಟ್ಟದ. ಆದ್ರೆ ಸಲ ಅವ ನಮ್ಮ ಚಪ್ಪಲೆ ಇಟ್ಕೊಂಡು ಹೋಗುದು. ಎಲ್ಲಿಗೆ ಎಲ್ಲಿಗೆ ಎಲ್ಲಿಗೆ? ಒಳಗಿಲ್ಲ ಒಳಗಿಲ್ಲ ಒಳಗಿಲ್ಲ. ಎಲ್ಲಿಗೆ ಹೋಗುವ? ವಾಕಿಂಗ್ ಹೋಗುವ. ಬೆಲ್ಟ್ ಬೆಲ್ಟ್ ಇಲ್ಲದೆ ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತೆ. ಬಾ ಬಡ್ಡಿ ಟಾಯ್ ಬಿಡು ಬಿಡು, ಟಾಯ್ ಬಿಡು ಸುಖ.
ಈಗ ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾ ಹೋಗ್ತಾ ಮಾತಾಡುವ ಆಯ್ತಾ. ಬೆಳಿಗ್ಗೆ ಈ ಫಿಟ್ನೆಸ್ ಜರ್ನಿಯ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ನಂಗೆ ಅನಿಸಿದೆ. ನಿಮಗೆ ಅನಿಸ್ಬೋದು ಈ ಪೊಂಜ ಹೋಗೋ ಬೇತ ಕೆಲಸ ಇದ್ದಿ ಮಾರ್ರೆ ಪಸು ಉಂಡಲ್ಲ ವೆಯ್ಟ್ ಲಾಸ್ ಫಿಟ್ನೆಸ್ ಅದು ಪಾತೇರೋನು ಇಂಚಲ್ಲ ಅಂತ ಸೋಜೊಪ್ಪರ ಗೊತ್ತಾಪ್ರಿ ಅಂತ ಹೇಳಿ. ಬಟ್ ಎಂತ ಗೊತ್ತುಂಟಾ, ನಮಗೆಲ್ಲ ನಮ್ಮ ಏಜ್ಗೆಲ್ಲ ವೆಯ್ಟ್ ರೆಡ್ಯೂಸ್ ಆಗೋದು ಸ್ವಲ್ಪ ನಿಧಾನ ಮತ್ತು ಕಷ್ಟ ಅಂತ ಹೇಳ್ತಾರೆ. ಹಾಗಾಗಿ ನಾನೀಗ ವೆಯ್ಟ್ ಲಾಸ್ ಅಥವಾ ಏನು ಫಿಟ್ನೆಸ್ ಅಂತ ಮಾತಾಡ್ತಾ ಇರೋದು ಹೆಲ್ತಿಗೋಸ್ಕರ ಆಯಿತು. ಇನ್ನು ನಮಗೆಲ್ಲ BP ಶುಗರ್ ಎಲ್ಲ ಬರೋದು ಬೇಡ. ಮತ್ತು ತುಂಬ ಗೊತ್ತುಂಟಲ್ಲ ನಿಮಗೆಲ್ಲ ಸೈಡ್ ಎಫೆಕ್ಟ್ಸ್ ಏನೆಲ್ಲ ಆಗ್ತದೆ ಅಂತ. ಸೊ ಅದರಿಂದೆಲ್ಲ ಪಾರಾಗಬೇಕು ಅಂತ ಹೇಳಿ ನಾನು ತಾಯ ಹೋರಾಟ ಮಾಡ್ತಾ ಇದ್ದೇನೆ. ಸೊ ಫಿಟ್ನೆಸ್ ಅಂತ ಹೇಳಿದರೆ ಹೆಲ್ತ್. ಸೊ ಹೆಲ್ತ್ ಬರಬೇಕಂತ ಹೇಳಿದರೆ ನಾವು ಓವರ್ ವೆಯ್ಟ್ ಆಗಿರಬಾರ್ದು ಅಂತ ಹೇಳ್ತಾರೆ. ನನ್ನ ಹೈಟಿಗೆ ಸರಿಯಾದ ವೆಯ್ಟ್ ಎಷ್ಟಿರಬೇಕು ಅಂತ ಹೇಳಿದರೆ ಅಂಡರ್ 60 ನಾನಿರಬೇಕು. ಯಾಕಂದರೆ ನನ್ನ ಹೈಟ್ ಇರೋದು 5.2. ಹಾಗಾಗಿ ನನ್ನ ವೆಯ್ಟ್ ಎಷ್ಟಿರಬೇಕು ಅಂತ ಹೇಳಿ ಆಲ್ಮೋಸ್ಟ್ ನಿಮಗೆಲ್ಲ ಅರ್ಥ ಆಗಿರ್ಬೋದು. ಇದೆಂತ ಗೊತ್ತುಂಟ ಯಾರಿಗಾದರೂ ಹೇಳಿ ನೋಡುವ. ನೋಡಲಿಕ್ಕೆ ಮಾವಿನ ಹಣ್ಣಿನ ಹಾಗೆ ಕಾಣ್ತಾ ಉಂಟು, ಬಟ್ ಎಂತ ಅಂತ ಹೇಳಿ ನೀವು ನೋಡಿ ಎಂತ ಅಂತ ಹೇಳಿ. ಎಳ್ಕೊಳ್ತಾನೆ ಗೊತ್ತುಂಟ ಈ ಬಂಟಿದ್ದಾನಲ್ಲ, ವೆರಿ ವೆರಿ ಡೇಂಜರಸ್. ಓಹ್ ಅವನ ಬೆಲ್ಟ್ ಕೈಯಿಂದ ತಪ್ಪಿ ಹೋಯ್ತು. ಹಾಗಾಗಿ ನನ್ನ ವೆಯ್ಟ್ ಎಷ್ಟಿರಬೇಕು ಅಂತ ಹೇಳಿ ಆಲ್ಮೋಸ್ಟ್ ನಿಮಗೆಲ್ಲ ಅರ್ಥ ಆಗಿರ್ಬೋದಲ್ಲ. ಹಾಗಾಗಿ ಆ ಒಂದು ವೆಯ್ಟಿಗೆ ಬರಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಉಂಟು. ಮೋಸ್ಟ್ಲಿ ನಾನು 60 ಇಯರ್ಸ್ವರೆಗೆ ಸಹ ಅಂದರೆ ನನಗೆ 60 ಏಜ್ ಆಗುವವರೆಗೆ ಸಹ ನಾನು ಟ್ರೈ ಮಾಡ್ತಾ ಕೂತ್ಕೊಳ್ಬೇಕೇನೋ ಗೊತ್ತಿಲ್ಲ. ಬಟ್ ಪ್ರಯತ್ನ ಬೀಳೋದು ಬೇಡ. ಆದರೆ ಸಹ ನೋಡುವ. ಅಟ್ಲೀಸ್ಟ್ ಈಗ 76 ಅಂತ ನಿಮಗೆ ಲಾಸ್ಟ್ ಟೈಮ್ ನಾನು ಅಪ್ಡೇಟ್ ಮಾಡಿದ್ದೆ. ಆ 76ನ ಗಡಿ ದಾಟಿ ನಾನು 74ಗೆ ಬಂದಿದ್ದೇನೆ. ಸೊ ನಾನು ಈ ಪ್ಲ್ಯಾನ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ ಹೊತ್ತಿಗೆ ನನ್ನ ವೆಯ್ಟ್ 74 ಆಗಿದೆ. ನನಗೇನು 3 ದಿವಸದಲ್ಲಿ ಅದು 74ಗಿಂತ ಕೆಳಗೆ ಇಳಿಬೇಕನ್ನುವಂತಹ ಒಂದು ತವಕ ಹೇಳ್ತಾರಲ್ಲ, ಹಾಗೆ ಬೇಗ ರಿಸಲ್ಟ್ ಕಾಣಬೇಕು ಅಂತ. ಆಗ ನಮಗೆ ಹಾಗೆ ಸ್ವಲ್ಪ ಅದು ನಮಗೆ ಡಿಫ್ರೆನ್ಸ್ ಕಾಣಲಿಕ್ಕೆ ಸಿಕ್ಕಿದ್ರೆ ನೆಕ್ಸ್ಟ್ ಡೇ ಮತ್ತೆ ನಮಗೆ ಸ್ವಲ್ಪ ಸ್ಟ್ರಿಕ್ಟ್ಲಿ ಇದೆಲ್ಲ ಮಾಡಲಿಕ್ಕೆ ಮನಸ್ಸು ಬರ್ತದೆ. ಹೇಗೆ ಬೆವರ್ತಾ ಉಂಟು ನೋಡಿ ಮೋಡಕ್ಕೆ. ಮತ್ತು ಇವನೊಂದು ಓಡಿಸ್ಕೊಂಡು ಬರೋದು ನಾನು ಸಾಕಾಗ್ತದೆ. ಅದು ಕೈ ಹೀಗೆ ಎಳೆದು ಹೋಗ್ತದೆ ಗೊತ್ತುಂಟ. ಹೋಗುವಲ್ಲ, ಖುಷಿ ಆಗ್ತದಲ್ಲ ಸೌಂಡ್ಸ್, ಬರ್ಡ್ಸ್ ಇದು ಚಿರ್ಪಿಂಗ್ ಸೌಂಡ್ಸ್ ನೋಡಿ. ಒಳ್ಳೆ ಒಂದು ಮೆಡಿಟೇಷನ್. ಇಲ್ಲಿಯೇ ಕೂತ್ಕೊಂಡು ಬಿಡು ಅಂತ ಕಾಣ್ತದೆ ಅಲ್ಲ. ಶೆಕೆ ಆಗ್ತದೆ, ಹೋಗುವ ಮನೆಗೆ. ಬಂಟಿ ನೋಡಿ, ಬಂಟಿಗೆ ಸಹ ಬರಲಿಕ್ಕೆ ಮನಸ್ಸಿಲ್ಲ. ಜಾದು ನಿಂದು. ಹಲೋ, ಒಳ್ಳೆ ಕತೆ. ಶೆಕೆ ಆಗ್ತದೆ ಅದಕ್ಕೆ. ಪಾಪ ಬಂಟಿ ನೋಡು ಆಯ್ತು ಮಳೆ ಬರ್ತದಾ ಇಲ್ವಾ ಅಂತ ಹೇಳಿ. ಹೇಳು ಅಂದಾಜಿಲ್ಲ ಜನ. ಪೊಯ್ ಲಕ್ ಪೋಯ್. ದಿವಸ ನಾನು ಅನ್ನ ನೀರು ಬಿಟ್ಟಿದ್ದೇನೆ. ಅಂದರೆ ನೀರು ಬಿಡಲಿಲ್ಲ, ಅನ್ನ ಮಾತ್ರ ಬಿಟ್ಟಿದ್ದೇನೆ. ಸೊ ನನ್ನ ಡಯಟ್ ಪ್ಲ್ಯಾನ್ ಮತ್ತು ನಾನು ಏನೆಲ್ಲ ಮಾಡ್ತಾ ಇದ್ದೇನೆ ಅದರ ನಿಜವಾದಂತಹ ರಿಸಲ್ಟ್ ಎಫೆಕ್ಟಿವ್ ಆಗಿದೆ ಅಂತೆಲ್ಲ ಹೇಳಿ ನಿಮಗೆ ನನ್ನ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೇನೆ. ನಾನು ಫಸ್ಟಿಗೆ ನಾನು ತಗೊಂಡಂತಹ ಒಂದು ವಿಷಯ ಹೇಳಿದರೆ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳಿ. ನಾನು ಬಿದ್ದದುಂಟು. ನಾನು ಸ್ಟೂಲಲ್ಲಿ ಕೂತ್ಕೊಂಡು ಇದು ಕುಡಿತಾ ಇದ್ದೆ ಆಯಿತಾ, ಜೀರಾ ವಾಟರ್. ಅದು ಮತ್ತೆ ಹೀಗೆ ಬಗ್ಗಿದೆ, ನಾನು ಮೊಬೈಲ್ ಆಫ್ ಮಾಡೋಣ ಬಗ್ಗುವಾಗ ಸ್ಟೂಲ್ ಹೀಗೆ ತಿರುಗಿ ಡಬ್ಬ ಬೀಳುವಾಗ ಈ ಬೆರಳನ್ನು ಹೀಗೆ ಒತ್ತಿದೆ. ಅದು ಬೆಂಡಾಗಿ ಈಗ ತುಂಬ ನೋವಾಗ್ತಾ ಉಂಟು ಮಾರೆ. ಈ ವಿಡಿಯೋ ಮಾಡಲಿಕ್ಕೆ ಹೋಗಿ ಉಂಟಲ್ಲ, ಎಂತಾದರೂ ಒಂದಲ್ಲ ಒಂದು ಆಗಿ ಆಗ್ತದೆ. ತುಂಬ ನೋವಾಗ್ತಾ ಉಂಟು. ಅಂದರೆ ಹೀಗೆ ಆಯಿತು. ನಾನು
ಪುಣ್ಯಕ್ಕೆ ಅಂತ ಹೇಳಿದ್ರೆ ಅದು ಒಮ್ಮೆಲೆ ಡಬ್ಬ ಅಂತ ಹೋಗಿ ಬೀಳದು, ಹೀಗೆ ಜಾರಿ 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 ಬಿದ್ದದು. ಹಾಗಾಗಿ ಜಾಸ್ತಿ ತಾಗಲಿಲ್ಲ, ಇಲ್ಲಾಂದರೆ ಸೊಂಟ ಮುರಿತಿತ್ತು ನಾನು ಇವತ್ತು. ಸೊ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಲಿಕ್ಕಿದ್ದೀರಿ ನೀವು. ಅಂದರೆ ಒಂದು ದಿವಸ ಆದರೂ ನಂದು ಕರೆಕ್ಟಾಗಿ ನಾನು ಎಣಿಸಿದ ಹಾಗೆ ಎಲ್ಲ ಮಾಡಿದ್ದೇನಾ ಇಲ್ವಾ ಅಂತ ಹೇಳಿ ನಿಮ್ಮ ಜೊತೆಗೆ ಅಪ್ಡೇಟ್ ಮಾಡ್ತೇನೆ. ಬಟ್ ಸಂತೋಷದ ವಿಷಯ ಅಂತ ಹೇಳಿದರೆ 76 ಇದ್ದದ್ದು 74ಕ್ಕೆ ಇಳಿದದ್ದು ಅತ್ಯಂತ ಖುಷಿ ಕೊಡುವಂತಹ ವಿಚಾರ. ನಡುವೆ ಫಂಕ್ಷನ್ ಎಲ್ಲ ಬಂದು ಸ್ವಲ್ಪ ಎಲ್ಲ ಸ್ಲೋ ಆಗಿದೆ ನಂದು. ಬಟ್ ಓಕೆ, ಸ್ವಲ್ಪ ಆದರೂ ಒಂದು ಇನ್ಸ್ಪೈರಿಂಗ್ ಉಂಟಲ್ಲ.